ಮಂಗಳೂರಿನ ಶಕ್ತಿನಗರದ ಸಾನ್ನಿಧ್ಯ ಸಮೂಹ ಸಂಸ್ಥೆ ಮತ್ತು ಶ್ರೀ ಗಣೇಶ್ ಸೇವಾ ಟ್ರಸ್ಟ್ ವತಿಯಿಂದ ವಿಷನ್ 2022 ಮತ್ತು ಸಾನ್ನಿಧ್ಯ ಉತ್ಸವವು ಕದ್ರೆ ಪಾರ್ಕ್ನಲ್ಲಿ ನಡೆಯಿತು. ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ನಂತರ ಬೆಲೂನು ಹಾರಿಸುವ ಮೂಲಕ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿದರು. ಇದೇ ವೇಳೆ ಛಾಯಾಗ್ರಾಹಕರಾದ ಹೇಮಂತ್, ಸ್ನೇಹದೀಪ ವಿಜಯ್ ಮಂಗಳೂರಿನ ತಬಸುಮಾ, ರೋಟರಿ ಮಿಡ್ ಟೌನ್ ಮೈಸೂರಿನ ಮಾಜಿ ಅಧ್ಯಕ್ಷರಾದ ರೊಟೇರಿಯನ್ ಉಮೇಶ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಾನ್ನಿಧ್ಯ ವಸತಿಯುತ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ, ಗಣೇಶ್ ಸೇವಾ ಟ್ರಸ್ಟ್ನ ಮಹಾಬಲ ಮರ್ಲಾ, ಉಪಾಧ್ಯಕ್ಷರಾದ ಎಂಬಿ ದೇವದತ್ ರಾವ್, ಖಜಾಂಚಿ ಜಗದೀಶ್ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಪ್ರೊಫೆಸರ್ ರಾಧಾಕೃಷ್ಣ ಕೆ, ಮೊಹಮ್ಮದ್ ಬಶೀರ್, ಸ್ಟೀಫನ್ ಪಿಂಟು, ಟ್ರಸ್ಟಿಗಳಾದ ಬಿ ನಂದಕುಮಾರ್, ನಿತಿನ್ ಜೆ ಶೆಟ್ಟಿ, ವರ್ಷ ಪ್ರಕಾಶ್, ದಿವ್ಯಾ ಡಿ ಬಾಳಿಗ, ಶಾಲಿನಿ ಪಂಡಿತ್ ಉಪಸ್ಥಿತರಿದ್ದರು. ಅನಂತರ ಸಾನ್ನಿಧ್ಯ ವಸತಿಯುತ ಶಾಲೆಯ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಲಂಕಾ ದಹನ ಯಕ್ಷಗಾನ ಪ್ರದರ್ಶನಗೊಂಡಿತ್ತು. ಅನಂತರ ಶರತ್ ಕುಮಾರ್ ಕದ್ರಿ ನಿರ್ದೇಶನದ, ಸುಚೇತ್ ಕುಮಾರ್ ಸಹ ನಿರ್ದೇಶನದ ದೀಕ್ಷಿತ್ ಮುಗ್ರೋಡಿಯವರ ರಚನೆಯ ಸಾನ್ನಿಧ್ಯ ಮಕ್ಕಳಿಂದ ಹನುಮಂತನಿಂದ ಲಂಕಾ ದಹನದ ಅಪೂರ್ವ ದೃಶ್ಯ ಪ್ರದರ್ಶನಗೊಂಡಿತು. ಇದೇ ವೇಳೆ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ನಿರ್ದೇಶನದಲ್ಲಿ ಕರ್ನಾಟಕ ವೈಭವ, ಕರ್ನಾಟಕದ ಶ್ರೀಮಂತ ಪರಂಪರೆಯ ಅನಾವರಣಗೊಂಡಿತು. ಶರಸಾನ್ಯನ್, ವಿಪೋ ನ್ಯೂಸ್, ಮಂಗಳೂರು.